ನಮಸ್ಕಾರ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪಾರಂಪರಿಕ ಮತ್ತು ಜಾನಪದ ಕ್ರೀಡೆಯಾದ ಕಂಬಳವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರಗೆ ಅಂದರೆ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕ ರಾಜಧಾನಿಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಕ್ರಾಂತಿಕಾರಕ ರೀತಿಯಲ್ಲಿ ಅಂದರೆ ವಿಶ್ವವಿಖ್ಯಾತಿಗೊಳಿಸಿದಂಥ ಒಂದು ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ ಕೀರ್ತಿ ನಮ್ಮ ಪುತ್ತೂರು ಶಾಸಕರಾದ ಅಶೋಕ್ ಕುಮಾರ್ ರೈ ಅವರದು. ಅದು ಈ ಕಂಬಳದೊಂದು ಆಯಾಮ ಯಾವ ರೀತಿ ಬದಲಾವಣೆ ಆಗಬೇಕು ಅನ್ನೋ ಕಂಬಳ ತೋರಿಸಿಕೊಟ್ಟವರು ಕೂಡ ಅವರೇ. ಆ ಬೆಂಗಳೂರು ಕಂಬಳ ನಮ್ಮ ಕಂಬಳದಿಂದ ಪ್ರಾರಂಭವಾಗಿದೆ. ಇಲ್ಲಿ ನಮ್ಮ ದಕ್ಷಿಣ ಕಡೆ ಏನಾಗುತ್ತದೆ, ಕಂಬಳ ಜೋಡುಕರ ಕಂಬಳ ಮಾಡಿ ಆ ಒಂದು ಚೌಕಟ್ಟಿನಡಿಯಲ್ಲಿ ನಾವು ಮಾಡುತ್ತಿದ್ದದ್ದು ಮುಂಚೆ ಮಾಮೂಲಿಯಾಗಿ ಮಾಡ್ತಿದ್ದದ್ದು ದಕ್ಷಿಣ ಜಿಲ್ಲೆಯಾದ್ಯಂತ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಒಂದು 26-27 ಕಂಬಳಗಳು ಈ ಜಿಲ್ಲೆಯಲ್ಲಿ ನಡೀತೇವೆ. ನಮ್ಮ ಶಾಸಕರು ಒಂದು ರೀತಿಯ ಪ್ರೇರಣೆಗೊಂಡು ಬೆಂಗಳೂರಲ್ಲಿ ಕಂಬಳವನ್ನು ಆಯೋಜಿಸುವ ಸಾಹಸ ಕೈ ಹಾಕಿದರು. ನಾವೆಲ್ಲ ಜೊತೆ ಸೇರುವಂಥ ಒಂದು ಸೌಭಾಗ್ಯ ನಮ್ಮದು ಕೂಡ ಆಗಿದೆ. ನಾವು ಕೂಡ ಆ ಕಂಬಳದೊಂದು ಕಾರ್ಯದರ್ಶನಾಗಿ ಭಾಗವಹಿಸಿದಂಥ ಒಂದು ಅನುಭವ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಅತ್ಯಂತ ಯಶಸ್ವಿಯಾಗಿ ಅಂದರೆ ಬಹಳ ವ್ಯವಸ್ಥಿತವಾಗಿ ಒಂದು ಬೆಂಗಳೂರು ಕಂಬಳ ಕೂಟ ಯಶಸ್ವಿಯಾಗಿ ತಮಗೆಲ್ಲ ಮಾಧ್ಯಮದ ಮೂಲಕ ನಮಗೆ ಬಹಳಷ್ಟು ಬೆಂಬಲ ಕೊಟ್ಟವರು ಮಾಧ್ಯಮ ಪ್ರತಿನಿಧಿಗಳು. ಇದರ ಮೂಲಕ ನಾವು ಯಶಸ್ವಿಯಾಗಿ ಅದನ್ನು ಕಾರ್ಯಕ್ರಮ ಮಾಡಿದ್ದೇವೆ. ಈಗ ನಮ್ಮ ಅಶೋಕ್ ಕುಮಾರ್ ಅವರ ಸಾರಥ್ಯದಲ್ಲಿ ನಡೆಯುವಂಥ ಒಂದು ವಿಜಯ ವಿಕ್ರಮ ಜೋಡುಕರ ಉಪ್ಪಿನಕ್ಕೆ ನಡೀತಿದೆ. ಇಲ್ಲಿ ಕೂಡ ಈ ಒಂದು ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮಕ್ಕೆ ಅವರು ಕೈ ಹಾಕಿದ್ದಾರೆ. ಅದರ ಅಡಿಯಲ್ಲಿ ನಮ್ಮ ಬೆಂಗಳೂರು ಕಂಬಳದ ಈ ಒಂದು ಫುಡ್ ಫೆಸ್ಟಿವಲ್ ಇರ್ಬೋದು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಸಹಕರಿಸಿದ ಟೀಮ್ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅದು ಮಾನ್ಯ ಸೈಪು ಅವರಾಗಿರ್ಬೋದು, ಮಾನ್ಯ ರಾಜೇಶ್ ಶೆಟ್ಟಿಯವರಾಗಿರ್ಬೋದು, ಮಾನ್ಯ ವೇಣುಗೋಪಾಲ್ ಅವರಾಗಿರ್ಬೋದು, ಅಂತ ಇನ್ನೂ ಒಂದು 2-3 ಜನ ಅದರ ಜೊತೆ ನಮ್ಮ ಟೀಮ್ ಆಗಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ನಮ್ಮ ಜೊತೆ ಅಶೋಕ್ ಕುಮಾರ್ ಅವರು ಮಾತು ಹೇಳಿದ್ರು, ಯಾಕೆ ನಾವು ಬೆಂಗಳೂರು ಕಂಬಳ ಥರ ಇಲ್ಲಿ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲೋ ಅಂತ. ಮಾಡ್ಬೋದು ಅಂತ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಅದಕ್ಕೆ ಕೈ ಹಾಕಿದ್ದಾರೆ. ಇಲ್ಲಿಯ ವಾತಾವರಣ ಮತ್ತು ಒಂದು ರೀತಿಯ ಭೌಗೋಳಿಕ ಹಿನ್ನೆಲೆ ಭಾರಿ ಚೆನ್ನಾಗಿ ಸೂಟೇಬಲ್ ಆಗಿದೆ, ಅದಕ್ಕೆ ಹೊಂದಿಕೊಂಡಿದೆ. ಇಲ್ಲಿ ನಮ್ಮ ನೇತ್ರಾವತಿ ನದಿಯ ಕಿನಾರೆಯಲ್ಲಿ ಆಗುವಂಥ ಈ ಕಂಬಳಕ್ಕೆ ನಾವು ಈ ಕಾರ್ಯಕ್ರಮ ಒಂದು ಹೆಜ್ಜೆ ಮುಂದೆ ಹೋಗಿ ಇಲ್ಲಿ ನಮ್ಮದು ಆಹಾರ ಮೇಲೆ ಇರ್ಬೋದು, ಯಂತ್ರೋಪಕರಣ ಮೇಲೆ ಇರ್ಬೋದು, ಒಂದು ಸಸ್ಯ ಮೇಲೆ ಇರ್ಬೋದು, ಅದರ ಜೊತೆಗೆ ಒಂದು ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ವೈಭವ ಅಂದರೆ ಇಲ್ಲಿ ನಮ್ಮ ಗಾನ ನೃತ್ಯ ವೈಭವ ಮತ್ತು ಹುಲಿವೇಷ ಮತ್ತು ಯಕ್ಷಗಾನದ ಒಂದು ಆಯಾಮ ಮತ್ತು ಬೇರೆ ಬೇರೆ ಒಂದು 3 ದಿವಸ 29 ತಾರೀಕಿಗೆ ಪ್ರಾರಂಭವಾದಂಥ ಈ ಕಾರ್ಯಕ್ರಮ 2 ದಿವಸ ಕಂಬಳ ಕಾರ್ಯಕ್ರಮ ಇರುತ್ತದೆ. ಈ ನಮ್ಮ ಒಂದು ಕಂಬಳೋತ್ಸವವು 3 ದಿವಸ ಕಾಲ ಇರುತ್ತದೆ, 29, 30 ಮತ್ತು 31ಕ್ಕೆ. ಈ 3 ದಿವಸ ಕಾಲ ಮಾಡುವಂಥ ಒಂದು ಆಯೋಜನಕ್ಕೆ ನಮ್ಮ ಕಂಬಳ ಸಂಘಟಕರು ಮತ್ತು ಈ ಒಂದು ನಮ್ಮ ತಂಡವು ಈ ಒಂದು ಆಯೋಜನೆ ಮಾಡೋ ತಂಡ ಕೈ ಹಾಕಿದ್ದಾರೆ. ಇದರಲ್ಲಿ ನಾವು ದೋಣಿಯ ಒಂದು ಟೀಮನ್ನು ಇಲ್ಲಿ ನದಿಯನ್ನು ಒಳ್ಳೆ ವ್ಯವಸ್ಥೆ ರೀತಿಯಲ್ಲಿ ಇದಕ್ಕೆ ಒಂದು ಸಂಪರ್ಕ ಕೊಟ್ಟು ಇದಕ್ಕೆ ಒಂದು ಸೇಫ್ಟಿ ವಾಯ್ಸ್ ಇದರ ಒಂದು ರೀತಿಯ ಸೇಫ್ಟಿ ವಾಯ್ಸ್ ನೋಡಿಕೊಂಡು ಇದನ್ನು ಒಂದು ತಂಡ ಇದೆ, ಅದಕ್ಕಂತಲೇ ಅದನ್ನೇ ಮಾಡುವ ತಂಡ ಇದೆ. ಬೋಟಿಂಗ್ ಅವರ ಒಂದು ಅಡಿಯಲ್ಲಿ ಈ ಒಂದು ದೋಣಿ ವಿಹಾರ ಕೂಡ ಆಗ್ತಿದೆ. ದೋಣಿ ವಿಹಾರ, ಅದರ ಯಂತ್ರೋಪಕರಣ ಮೇಳ, ಅದ್ರ ಜೊತೆಗೆ ಆಹಾರ ಮೇಳ, ಅದ್ರ ಜೊತೆಗೆ ಸಾಂಸ್ಕೃತಿಕ ವೈಭವ ಕಂಬಳ ಒಂದು ಕಡೆ ನಡೀತಿದೆ, ಇದು ಕೂಡ ನಡೀತಿದೆ. ಇದೊಂದು ಬೆಂಗಳೂರಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಒಂದು ಅಳವಡಿಸೋ ಒಂದು ಸಣ್ಣ ಪ್ರಯತ್ನಕ್ಕೆ ನಮ್ಮ ಕಂಬಳ ಸಮಿತಿಯವರು ಮತ್ತು ಶಾಸಕರ ಅಶೋಕ್ ಕುಮಾರ್ ಮತ್ತು ಈ ಒಂದು ತಂಡ ಕೈ ಹಾಕಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಜೊತೆ ಅದರ ಒಂದು ಜವಾಬ್ದಾರಿ ವಹಿಸಿಕೊಂಡವರು ಮಾತಾಡಲಿಕ್ಕಿದ್ದಾರೆ. ಸೊ ದಿಸ್ ಇಯರ್ ನಮ್ಮ MLA ಲೀಡರ್ಶಿಪ್ಪಲ್ಲಿ ನಾವು ಅದನ್ನೊಂದು ವಿತ್ ಹುಬ್ಬಾರ್ ಕಂಬಳ ಉತ್ಸವ ಅಂತೇಳಿ ಒಂದು ಹೊಸ ಎಂಟರ್ಟೈನ್ಮೆಂಟ್ ಕೊಟ್ಟು ಅದರೊಟ್ಟಿಗೆ ಬೋಟ್ ರೇಸ್ ಮತ್ತು ಕಿಡ್ಸಿಗೆ ಬೇಕಾದ ಪ್ಲೇಯಿಂಗ್ ಏರಿಯಾ, ಒಂದು ಸಪ್ರೇಟ್ ಕಿಡ್ಸಿಗೆ ಪ್ಲೇಯಿಂಗ್ ಏರಿಯಾ, ಆಮೇಲೆ ಫುಡ್ ಫೆಸ್ಟಿವಲ್ ಅಂತೇಳಿ ಅದಕ್ಕೆ ಒಂದು ಇದು ಮಾಡ್ತಾಯಿದ್ದೇವೆ. ಮತ್ತು ಎಂತ್ರೋ ಆ್ಯಂಡ್ ಸಸ್ಯ ಮೇಳ. ನಮ್ಮ ಲಾಸ್ಟ್ ಟೈಮ್ ಇಲ್ಲಿ ಪುತ್ತೂರಿನಲ್ಲಿ ಸಸ್ಯ ಮೇಳ ಮಾಡಿದ ವೇಣುನವರು ನಮ್ಮ ಜೊತೆಗೆ ಇನ್ಕ್ಲೂಡ್ ಆಗಿದ್ದಾರೆ. ಆಮೇಲೆ ರಾಜೇಶ್ ಅವರಿದ್ದಾರೆ. ಮತ್ತು ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟಾಗಿ ಅವಿನಾಶ್ ನಾಯ್ಕ್ ಅಂತೇಳಿ ಅವರು ನಮ್ಮೊಟ್ಟಿಗೆ ಬಂದಿದ್ದಾರೆ. ಇದನ್ನೊಂದು ನಾವು ಒಳ್ಳೆಯ ಒಂದು ದೊಡ್ಡ ಈವೆಂಟಾಗಿ ಮಾಡಬೇಕು ಅಂತೇಳಿ
ನೀವೆಲ್ಲ ನಿಮ್ಮ ಒಂದು ಸಹಕಾರ ನಮಗೆ ಬೇಕು. ವಿಜಯ ವಿಕ್ರಮ ಜೋಡುಕೆರೆ ಕಂಬಳ ಸಮಿತಿ ಉಪ್ಪಿನಂಗಡಿ ಆಶ್ರಯಲ್ಲಿ ಆಗುವಂಥ ಕಂಬಳ 38ನೇ ವರ್ಷದ ಕಂಬಳ, ಐತಿಹಾಸಿಕ ಕಂಬಳ. ಅದರ ಜೊತೆಗೆ ನಮ್ಮ ಒಂದು ವಿಶಿಷ್ಟ ರೀತಿಯಲ್ಲಿ ಒಂದು ಉತ್ಸವ ಆಗಬೇಕು. ಜಾನಪದ ಕ್ರೀಡೆಯಾದ ಕಂಬಳ ಜೊತೆಗೆ ಇಲ್ಲಿ ಒಂದು ಸಮುದಾಯ ಮಟ್ಟದಲ್ಲಿ ಒಂದು ಸಂಭ್ರಮಿಸುವ ಒಂದು ವಾತಾವರಣ ಸೃಷ್ಟಿಯಾಗಿ ಇಲ್ಲಿರುವಂಥ ಪ್ರಾಕೃತಿಕ ವಿಶೇಷತೆ ಏನಿದೆ ಈ ನದಿದು, ಅದನ್ನು ಕೂಡ ಜನರು ಎಲ್ಲರೂ ಆಸ್ವಾದಿಸುವಂಥದ್ದು. ಬರೀ ಉಪ್ಪಿನಂಗಡಿಯವರಲ್ಲ, ಸುತ್ತಮುತ್ತಲಿನ ಪ್ರದೇಶ ಮತ್ತು ಹೊರಗಡೆಯಿಂದ. ನಮ್ಮ MLA ಅವರು ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದಾಗೆ ಟೂರಿಸಮ್, ಪ್ರವಾಸೋದ್ಯಮದಿಂದ ಹಿಡಿದು ಆಮೇಲೆ ವ್ಯಾಪಾರ ಉದ್ಯಮಕ್ಕೆ ಪ್ರೋತ್ಸಾಹ ಕೊಡೋದ್ರಿಂದ ಹಿಡಿದು ಕಲ್ಚರಲ್ ಸಾಂಸ್ಕೃತಿಕ ವೈಭವ ಅಥವಾ ಸಾಂಸ್ಕೃತಿಕ ಮಟ್ಟದಲ್ಲಿ ಇಲ್ಲಿ ಏನು ಕಲೆ ಮಟ್ಟದಲ್ಲಿ ಯಾರಿಗೆ ಒಂದು ಟ್ಯಾಲೆಂಟ್ ಇದೆ ಅವರಿಗೂ ಕೂಡ ಒಂದು ವೇದಿಕೆ ಕೊಡೋದು, ಒಟ್ಟಿಗೆ ವಿಶಿಷ್ಟವಾದ ಆಹಾರ ಮೇಳ ಮಾಡುವಂಥದ್ದು, ಇದ್ರ ಜೊತೆ ಸಾಂಸ್ಕೃತಿಕ ಕ್ರೀಡೆಯನ್ನು ಕೂಡ ಪ್ರೋತ್ಸಾಹ ಕೊಡುವಂಥ ಒಂದು ಸಮಗ್ರ ದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಶೇರ್ ಮಾಡಿದಾಗೆ ನಮ್ಮಲ್ಲಿ ನಾವು ಈಗ ಆಲ್ರೆಡಿ ಈ ಜಾಗೆಯನ್ನು ನೋಡಿದ್ದೇವೆ. ಹೊಳೆ ಬದಿಯಲ್ಲೇ ಬಹಳ ಒಂದು ವಿಶಿಷ್ಟವಾದ ಒಂದು ವೇದಿಕೆ ಆಗಲಿಕ್ಕಿದೆ. ಆ ವೇದಿಕೆಯಲ್ಲಿ 3 ದಿವಸ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ತದೆ. ಅದರಲ್ಲಿ ಕೂಡ ನಮ್ಮದೊಂದು ವಿಶೇಷತೆ ಏನಂದರೆ ಸ್ಥಳೀಯರು, ಮೊದಲ ಆದ್ಯತೆ ನಾವು ಸ್ಥಳೀಯರಿಗೆ ಕೊಡ್ತೇವೆ. ವ್ಯವಹಾರ ಉದ್ಯಮ ಒಂದು ಮೇಳ ಏನಿರ್ಬೋದು, ಆಹಾರ ಮೇಳ ಏನಿರ್ಬೋದು, ಅಥವಾ ಸ್ಟೇಜ್ ಕಾರ್ಯಕ್ರಮಗಳೇನಿರ್ಬೋದು, ಸ್ಥಳೀಯ ಒಂದು ಟ್ಯಾಲೆಂಟ್ ಅಥವಾ ಕೌಶಲ್ಯ ಇದ್ದವರು ಅಥವಾ ಏನಾದರೂ ಟೀಮ್ ಮಾಡುವವರು ಅವರಿಗೆ ಮೊದಲ ಆದ್ಯತೆ ಕೊಡ್ತೇವೆ. ಅಂಥವರು ಕೂಡ ನಮ್ಮನ್ನು ಸಂಪರ್ಕಿಸಿ ನಾವು ಅವರಿಗೆ ಅವಕಾಶ ಕೊಡ್ತೇವೆ ಅಂತ ಹೇಳಿಕೊಂಡು ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡಿಬೇಕು. ಅದರ ಜೊತೆ ಮಕ್ಕಳಿಗೆ ವಿಶೇಷ ಗೇಮ್ಸ್ ಕಾರ್ನರ್ ಬರ್ತದೆ. ಅದರಲ್ಲಿ ಬೇರೆ ಬೇರೆ ಆಟಗಳು ಲೈಕ್ ಜೈಂಟ್ ವೀಲ್ ಆಗಿರ್ಬೋದು, ಬೇರೆ ಈ ಬಲೂನ್ ಗೇಮ್ಸ್ ಆಗಿರ್ಬೋದು, ಅಂಥದ್ದೆಲ್ಲ ಬರ್ತದೆ. ಆಮೇಲೆ ಈಗ ಆಲ್ರೆಡಿ ಇಬ್ಬರು ಹೇಳಿದ್ದಾರೆ, ವಿಶೇಷವಾಗಿ ಇಲ್ಲಿ ಸ್ಪೆಷಲ್ ಅಟ್ರಾಕ್ಷನ್ ನಾವು ನದಿ ಕಿನಾರೆಯಲ್ಲಿ ಮಾಡೋದ್ರಿಂದ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಎರಡನ್ನೂ ತಗೊಂಡು ಲೈಸೆನ್ಸ್ ಆಗಿ ನಡೆಸ್ತಾ ಇರುವಂಥ ಒಂದು ತಂಡದಿಂದ ನಾವಿಲ್ಲಿ ವಾಟರ್ ಸ್ಪೋರ್ಟ್ಸ್ ಮಾಡ್ತೇವೆ. ಬೋಟಿಂಗ್ ರೈಡ್ಸ್, ಬೇರೆ ಬೇರೆ ರೀತಿಯ 2 ಜನ 1 ಜನ ಟೀಮ್ ಆಗಿ ಫ್ಯಾಮಿಲಿಯಾಗಿ ತಿರುಗುವಂಥ ವಿಶಾಲವಾದ ಲಾಂಗ್ ಸ್ಟ್ರೆಚ್ ಇದೆ, ಇಲ್ಲಿ ಉದ್ದದ ಸ್ಟ್ರೆಚ್ ಇದೆ. ಈ ಸ್ಟ್ರೆಚ್ಚಲ್ಲಿ 2 ಕಡೆ ಕೂಡ ಯೂಸ್ ಮಾಡಿಕೊಂಡು ನಾವು 3 ದಿವಸ ಕೂಡ ಬೋಟಿಂಗ್ ರೈಡ್ಸ್ ವಿಶೇಷ ಆಕರ್ಷಣೀಯವಾಗಿ ಇರ್ತದೆ. ಅದಕ್ಕೆ ಬೇಕಾದಂಥ ಮೂಲ ಸೌಕರ್ಯವನ್ನು ಸೆಟ್ ಮಾಡ್ತೇವೆ. ಆಮೇಲೆ ಬೇಕಾದಂಥ ಸೇಫ್ಟಿ ಸೆಕ್ಯೂರಿಟಿಯನ್ನು ಜಾಗೃತಿ ಮಾಡಿಕೊಂಡು ಅದಕ್ಕೆ ಸೂಕ್ತವಾದಂಥ ತಂಡಗಳಿಂದ ಈ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಇದೇ ನಾವು ನಿಂತಿರುವ ಸ್ಥಳದಲ್ಲಿ ಹೊಳೆ ಬದಿಯ ಒಂದು ಆಹಾರ ಮೇಳ ನಡೀಲಿಕ್ಕಿದೆ. ಅದರಲ್ಲಿ ವೆಜ್ ಮತ್ತು ನಾನ್ ವೆಜ್ ಸಪ್ರೇಟಾಗಿ. ಮತ್ತು ಇಲ್ಲಿ ಇನ್ನೊಂದು ನಾವು ಬಹಳ ಗಮನ ಕೊಟ್ಟಿರೋದು, ಯಾವ ಕಡೆಯಿಂದ, ಒಂದು ಕಡೆ ಹೈವೇ ಇದೆ, ಒಂದು ಕಡೆ ಹೊಳೆ ಇದೆ, ಇದರೊಳಗೆ ಜನ ಬಂದರೆ ಯಾವ ಕಡೆಯಿಂದ ಕೂಡ ಅವರು ಫ್ರೀಯಾಗಿ ಮೂವ್ಮೆಂಟ್ ಆಗುವಾಗೆ, ಎಲ್ಲ ಕಾರ್ಯಕ್ರಮಗಳಿಗೆ ಅವರಿಗೆ ಅನುಕೂಲ ಆಗುವಾಗೆ ಬರುವಾಗೆ ನಾವು ಇಲ್ಲಿ ವ್ಯವಸ್ಥೆ ಮಾಡಲಿಕ್ಕಿದ್ದೇವೆ. ಅದೇ ರೋಡಿನ ಆ ಕಡೆ ಹೊಸ ಹೈವೇ ಏನು ಕೆಲಸ ಆಗ್ತಾ ಉಂಟು, ಅದನ್ನು ಸಂಪೂರ್ಣವಾಗಿ ಪಾರ್ಕಿಂಗಿಗೆ ನಾವು ನಿಯೋಜನೆ ಮಾಡಿದ್ದೇವೆ. ಅದಕ್ಕೆ ಕೂಡ ಅಲ್ಲಿ ವ್ಯವಸ್ಥಿತವಾಗಿ ಪಾರ್ಕಿಂಗ್ ಮಾಡಲಿಕ್ಕೆ ಜನ ನಿಯೋಜನೆ, ವಾಲಂಟಿಯರ್ ಸ್ವಯಂ ಸೇವಕರನ್ನೆಲ್ಲ ನಿಯೋಜನೆ ಮಾಡಿ ನಾವು ಈ ಕಂಬಳ ಕೆರೆಯಿಂದ ಈಚೆ ಉತ್ಸವದ ಒಂದು ಏನು ಸ್ವಾಗತ ಶುರುವಾಗ್ತದೆ. ಆ ಮರದಿಂದ, ದೊಡ್ಡ ಮರ ಕಾಣ್ತಾ ಇರ್ಬೋದು, ಅಲ್ಲಿಂದ ಶುರುವಾದರೆ ಸಸ್ಯ ಮೇಳ, ಕೃಷಿ ಮೇಳ, ಯಂತ್ರ ಮೇಳ, ಉದ್ಯಮ ಮತ್ತು ವ್ಯಾಪಾರದ ಒಂದು ಮೇಳ, ಈ ಉದ್ಯಮ ಮತ್ತು ವ್ಯಾಪಾರಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ. ಅದರ ನಂತರ ಆಹಾರ ಮೇಳ, ವಿವಿಧ ವಿನೋದಾವಳಿಯ ಕಲ್ಚರಲ್ ಪ್ರೋಗ್ರಾಮ್ಸ್ ಮತ್ತು ಗೇಮ್ಸ್ ಮತ್ತು ವಾಟರ್ ಸ್ಪೋರ್ಟ್ಸನ್ನು ಸಮಗ್ರವಾಗಿ ಒಟ್ಟಿಗೆ ಸೇರಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಉಪ್ಪಿನಂಗಡಿ ಮತ್ತು ಸುತ್ತಮುತ್ತಲಿನ ಪುತ್ತೂರು ಆಗಿರ್ಬೋದು, ಬೆಳ್ತಂಗಡಿ ಆಗಿರ್ಬೋದು, ನೆಲ್ಯಾಡಿ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಎಲ್ಲ ಪರಿಸರದ ಸಮಾಜ ಬಾಂಧವರು ಈ ಒಂದು 3 ದಿವಸದ ಉತ್ಸವದಲ್ಲಿ ಭಾಗವಹಿಸಿ ಇದರಲ್ಲಿ ಸಂಭ್ರಮಿಸಿ ಇದರ ಒಂದು ಏನು ಅನುಭವವನ್ನು ಆಸ್ವಾದಿಸಬೇಕು ಅಂತ ನಾವು ಕುಟುಂಬ ಸಮೇತ ಮತ್ತು ಬಂಧು ಮಿತ್ರ ಎಲ್ಲ ಸೇರಿ ಆಸ್ವಾದಿಸಬೇಕು ಅಂತ ಈ ಕಂಬಳ ಉತ್ಸವದ ಒಂದು ತಂಡ ಏನಿದೆ, ಇದೇ ನಮಗೆ ಪ್ರೋತ್ಸಾಹ. ಜನರು ನಾಳಿದ್ದು ಬಂದು ಇದನ್ನು ಒಂದು ಆಸ್ವಾದಿಸಿದರೆ ಅದೇ ನಮಗೆ ಒಂದು ಪ್ರೋತ್ಸಾಹ ಅಂತ ತಿಳ್ಕೊಂಡು. ಯಾಕಂದರೆ ಪ್ರಪ್ರಥಮ ಬಾರಿಗೆ ಹೆಚ್ಚಿನ ಅಂಶ ದಕ್ಷಿಣ ಕನ್ನಡ ಇಡೀ ಜಿಲ್ಲೆಯಲ್ಲಿ ಒಂದು ಹೊಳೆ ಬದಿಯಲ್ಲಿ ಒಂದು ನದಿ ತೀರದಲ್ಲಿ ಇಂಥ ಒಂದು ಸಾರ್ವಜನಿಕವಾಗಿ ಸಮುದಾಯದಲ್ಲಿ ಒಂದು ಇಂಥ ಉತ್ಸವ ಆಗ್ತಾ ಇರುವಂಥದ್ದು ಪ್ರಪ್ರಥಮ ಬಾರಿ ನಾವು ಪ್ರಯತ್ನ ಮಾಡ್ತಾ ಇರುವಂಥದ್ದು. ಆ ಪ್ರಯತ್ನಕ್ಕೆ ಬೇಕಾದಷ್ಟು ಕೆಲಸ ಇದೆ. ಅದು ನಾಳಿದ್ದು ಜನ ಬಂದು ಅದನ್ನು ಒಂದು ಖುಷಿಪಟ್ಟು ಅದನ್ನು ಎಂಜಾಯ್ ಮಾಡಿದ್ರೇ ನಮಗೆ ಅದರ ತೃಪ್ತಿ ಸಿಗುವಂಥದ್ದು. ಸೊ ಈ ಮೂಲಕ ನಾವು ಏನು ಕೇಳ್ತಾ ಇರೋದಂತೆ, ಈ ಕಾರ್ಯಕ್ರಮವನ್ನು ಒಳ್ಳೆಯದಾಗಲಿಕ್ಕೆ ನಾಳಿದ್ದು ಎಲ್ಲ ಜನ, ಈ ಊರಿನ ಎಲ್ಲ ಸಮಸ್ತ ಬಂಧು ಬಾಂಧವರು ಸೇರಿ ಇದನ್ನು ಯಶಸ್ವಿ ಮಾಡಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಾಧಾರಣ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಇಲ್ಲಿಯ ವ್ಯವಹಾರ ಮಳಿಗೆಗಳು ಓಪನ್ ಆಗ್ತದೆ. ಫುಡ್ ಕೋರ್ಟ್ ಸಾಯಂಕಾಲ ಓಪನ್ ಆಗ್ತದೆ. ಶುಕ್ರವಾರ ಸಾಯಂಕಾಲದಿಂದ ಇಲ್ಲಿ ಸ್ಟೇಜ್ ಕಾರ್ಯಕ್ರಮಗಳು, ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ಗೇಮ್ಸ್ ಕೂಡ ಅವತ್ತೇ ಸಾಯಂಕಾಲ ಸ್ಟಾರ್ಟ್ ಆಗ್ತದೆ. ಮತ್ತು ವಾಟರ್ ಸ್ಪೋರ್ಟ್ಸ್ ಕೂಡ ಶುಕ್ರವಾರಕ್ಕೆ ಸಿದ್ಧ ಆಗ್ತದೆ.
ಸಿದ್ಧ ಆಗಿ ಶುಕ್ರವಾರ, ಶನಿವಾರ, ಭಾನುವಾರ ಕಂಬಳ ಬೇಗ ಮುಗಿದ್ರೂ ಈ ಸಾಂಸ್ಕೃತಿಕ ಹಬ್ಬ ಅಥವಾ ಉತ್ಸವ ಸಾಯಂಕಾಲ ರಾತ್ರಿವರೆಗೆ ನಡೀಲಿಕ್ಕಿದೆ. ಅವತ್ತು ಮೇಯ್ನಾಗಿ ನಮ್ಮ ಮೇನ್ ಸ್ಟೇಜಲ್ಲಿ ಉತ್ತಮವಾದ ಕಾರ್ಯಕ್ರಮಗಳನ್ನು ನಾವು ಭಾನುವಾರ ರಾತ್ರಿ ಕೂಡ ಇಡ್ತಾ ಇದ್ದೇವೆ. ಗುರುಕಿರಣ್ ಅವರು ಭಾಗವಹಿಸ್ತಾರೆ ಅಂತ ಈಗಾಗಲೇ ಭರವಸೆ ನೀಡಿದ್ದಾರೆ. ಹಾಗೆ ನಾವು ಬೇರೆ ಬೇರೆ ಸ್ಥಳೀಯ ಕಲಾವಿದರು ಮತ್ತು ನಮ್ಮ ಪ್ರದೇಶದ ಉತ್ತಮ ಕಲಾವಿದರನ್ನು ಸೇರಿಸಿಕೊಂಡು ಬಹಳ ಒಂದು ವಿಶೇಷವಾದಂಥ ಒಂದು ಹಬ್ಬವನ್ನು ಮಾಡಲಿಕ್ಕೆ, ಯಾಕೆಂದರೆ ಹೊಳೆ ಒಂದು ಕಡೆಯಲ್ಲಿ ಹೈವೇ, ಒಂದು ನಡುವಲ್ಲಿ ಈ ರೀತಿಯ ಒಂದು ಕಂಬಳ ಜಾನಪದ ಕ್ರೀಡೆ, ಅದರ ಜೊತೆ ಈ ಒಂದು ಸಮುದಾಯದ ಒಂದು ಉತ್ಸವ ಸಂಭ್ರಮದೊಂದಿಗೆ ಏನು ಸಮೃದ್ಧಿಯಾಗಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಬಯಸ್ತಾ ಇದ್ದೀವಿ. ಈಗ ನಾವು ನಿಂತ್ಕೊಂಡ ಪ್ರದೇಶದಲ್ಲಿ ಇದು ಕಂಪ್ಲೀಟಾಗಿ ಒಂದು 40,000 to 50,000 ಸ್ಕ್ವೇರ್ ಫೀಟ್ ಏರಿಯಾ ಇದಕ್ಕೋಸ್ಕರ ಸಿದ್ಧ ಮಾಡಿದ್ದೀವಿ. ಇದನ್ನು ಈಗ ನೀರು ಹಾಕಿ ನೆಲಕ್ಕೆ ಹಾಸಿ ಆಮೇಲೆ ಕಂಪ್ಲೀಟಾಗಿ ಅದಕ್ಕೆ ಏನು ಪೆಂಡಾಲ್ ಥರ ಮಾಡಿ ಅಥವಾ ಟೆಂಟ್ಗಳ ಥರ ಮಾಡಿ ವಿಶೇಷ ರೀತಿಯಲ್ಲಿ ಸ್ಟೇಜನ್ನು ಸೆಟ್ ಮಾಡಿ LED ಕೊಟ್ಟು 2 ಜಾಗೆಯಲ್ಲಿ LED ಡಿಸ್ಪ್ಲೇ ಇರ್ತದೆ. ಇಲ್ಲಿ ಕೂಡ ಕಾರ್ಯಕ್ರಮ ನೋಡುವಾಗ ಅವರಿಗೆ ಕಂಬಳವನ್ನು ನೋಡಿಕೊಂಡು ಇಲ್ಲಿ ಕಾರ್ಯಕ್ರಮ ನೋಡೋ ಅವಕಾಶ ಕೂಡ ಉಂಟು. ಹಾಗೆ ಕಾರ್ಯಕ್ರಮದ ಲೈವ್ ಕೂಡ ಬರ್ತಾ ಇರ್ತದೆ. ಸೊ ಈ ರೀತಿಯ ಒಂದು ವಿಶೇಷ ವ್ಯವಸ್ಥೆ ಉಂಟು. ನಾವೀಗ ಏನು ಗದ್ದೆಯಲ್ಲಿ ನಿಂತಿದ್ದೀವಿ ಅದರ ಕೊನೆ ಭಾಗದಲ್ಲಿ ಹೊಳೆ ಬದಿಯಲ್ಲಿ ಸ್ಟೇಜ್ ಬರ್ತದೆ, ಅಲ್ಲ ಆಟೋಟಗಳು ಬರ್ತದೆ, ಆಟೋಟಗಳ ಪಕ್ಕ ಸ್ಟೇಜ್ ಬರ್ತದೆ. ನಾವು ಈ ನಿಂತ ಸ್ಥಳದಲ್ಲಿ ವಿಶೇಷವಾದ ಆಹಾರ ಮೇಳ ಬರ್ತದೆ. ಮೇಲೆ ಮೇನ್ ಲೆಂತ್ ಉದ್ದದ ಜಾಗ ಏನಿದೆ ಅಲ್ಲಿ ನಮ್ಮದು ವ್ಯವಹಾರ ಮೇಳ ಬರ್ತದೆ. ಹಾಗೆ ಈ ಬದಿಯಲ್ಲಿ ನಮ್ಮದು ಇದು ವಾಟರ್ ಸ್ಪೋರ್ಟ್ಸ್, ಇದು ಬೋಟಿಂಗ್ ರೈಡ್ಸ್ ಮತ್ತು ಆ್ಯಕ್ಟಿವಿಟೀಸ್ ಇಲ್ಲಿ ಬರ್ತದೆ. ಇದು ಮತ್ತು ಕಂಬಳದ ಒಂದು ಸ್ಟೇಜ್ಗಳು ಬೇರೆ ಬೇರೆ, ಉತ್ಸವದ ವೇದಿಕೆ ಏನಿದೆ ಮತ್ತು ಕಂಬಳದ ವೇದಿಕೆ ಅದು ಬೇರೆ ಬೇರೆ, ಒಂದೇ ಅಲ್ಲ, ಸಪ್ರೇಟಾಗಿ ವ್ಯವಸ್ಥೆ ಕೂಡ ಸಪ್ರೇಟಾಗಿರ್ತದೆ. ಅದರಿಂದಾಗಿ ಜನರ ಒಂದು ಸಂಚಲನಕ್ಕೆ, ಮೂಮೆಂಟಿಗೆ ಯಾವುದೇ ಒಂದು ಗೊಂದಲದಾಗೆ ಫ್ರೀ ಮೂಮೆಂಟಿಗೆ ಬೇಕಾದಾಗೆ ನಾವು ಇದರ ಪ್ಲ್ಯಾನಿಂಗ್ ಕೂಡ ಮಾಡಿದ್ದೇವೆ. ಮತ್ತು ಈಗಾಗಲೇ ಮುರಳಿಯನ್ನು ಹೇಳಿದಾಗೆ ಸೈಫ್ ಮತ್ತು ತಂಡ ಬೆಂಗಳೂರಲ್ಲಾದ ಒಂದು 8-10 ಲಕ್ಷ ಜನ ಸೇರುವಂಥ ಕಂಬಳದ ಒಂದು ವ್ಯವಹಾರ ಮತ್ತು ಆಹಾರ ಮೇಳ ಅಥವಾ ಸಾಂಸ್ಕೃತಿಕ ಮೇಳ ಇದೆ. ಅದರ ಆಯೋಜನೆಯಲ್ಲಿ ಮುಖ್ಯ ಪಾತ್ರ ವಹಿಸಿಕೊಂಡು ಅವರಿಗೆ ಅದರ ಅನುಭವ ಕೂಡ ಇದೆ. ಅದರ ಅನುಭವದ ಜೊತೆಗೆ ಇಲ್ಲಿ ಸ್ಥಳೀಯವಾಗಿ ತಂಡವನ್ನು ಸೇರಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಶಾಸಕರ ನಾಯಕತ್ವದಲ್ಲಿ ಅಥವಾ ಅವರ ಮುಂದಾಳತ್ವದಲ್ಲಿ ಅಥವಾ ಮಾರ್ಗದರ್ಶನದಲ್ಲಿ ಆಗ್ತಾ ಇರುವುದರಿಂದ ಸರ್ಕಾರದಿಂದ ನಮಗೆ ಏನೆಲ್ಲ ಆಗಬೇಕು ಅಂದರೆ ಅದು ಸ್ವಚ್ಛತೆ ವಿಷಯ ಇರ್ಬೋದು, ಭದ್ರತೆ ವಿಷಯದಲ್ಲಿರ್ಬೋದು, ಪರ್ಮಿಷನ್ಸ್ ವಿಷಯದಲ್ಲಿರ್ಬೋದು, ಅದನ್ನೆಲ್ಲ ಗಣನೆಗೆ ತಗೊಂಡು ಅದರ ಆಧಾರದಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕಾಗ್ತದೆ. ಮೊನ್ನೆ ಸಸಿಹಿತ್ಲಲ್ಲಿ ಮಂಗಳೂರಲ್ಲಿ ಸರ್ಫ್ ಮತ್ತು ಬೀಚ್ ಫೆಸ್ಟಿವಲ್ ಅಂತ ಇತ್ತು. ಸಾಧಾರಣ 200-300 ರೂಪಾಯಿ ಅಲ್ಲಿ ಇದು ಪರ್ ಹೆಡ್ಗೆ 15 ನಿಮಿಷದ ರೈಡ್ಗೆ ಚಾರ್ಜ್ ಮಾಡಿದ್ದಾರೆ. ನಾವು ಏನು ಮನವಿ ಮಾಡಿದ್ದೇವೆ ಅಂದರೆ ಇದು ಫಸ್ಟ್ ಟೈಮ್ ಆಗ್ತಾ ಇರುವಂಥದ್ದು ಮತ್ತು ನಾವು ಒಂದು ಸ್ವಲ್ಪ ಗ್ರಾಮೀಣ ಪ್ರದೇಶದಲ್ಲಿ ಇರೋದ್ರಿಂದ ಅದರಿಂದ ಕಮ್ಮಿ ಮಾಡಲಿಕ್ಕೆ ಹೇಳಿದ್ದೇವೆ. ಅದು ಆ ರೇಂಜಲ್ಲಿ ಅದರಿಂದ ಕಮ್ಮಿ ಆಗ್ತದೆ, ಅದರಿಂದ ಜಾಸ್ತಿ ಇರೋದಿಲ್ಲ. ಮಿನಿಮಮ್ 10 ನಿಮಿಷ, 10ರಿಂದ 15 ನಿಮಿಷ. ಅದು ಯಾಕೆಂದರೆ 10 ನಿಮಿಷ ಅಂದಾಜು ಸಿಗ್ತದೆ ಇಲ್ಲಿ, ಒಂದು ರೌಂಡ್ ಆಗ್ತದೆ. ಯಾಕೆಂದರೆ ಈ ಹೊಳೆಯಲ್ಲಿ ಎಷ್ಟು ಡೀಪ್ ಉಂಟು ಮತ್ತು ಅವರಿಗೆ ಅನುಕೂಲ ಆಗುವಂಥ ಒಂದು ರೂಟ್ ಸಿಗಬೇಕು. ಆ ಸೇಫ್ಟಿ ಮತ್ತು ಇದು ರೂಟ್ ಮೇಲೆ ಡಿಪೆಂಡ್. ನೀವು ಕನಿಷ್ಠ ಒಂದು 10 ನಿಮಿಷ ಎಕ್ಸ್ಪೆಕ್ಟ್ ಮಾಡ್ಬೋದು. ಪವರ್ ಬೋಟ್ಸ್ ಮತ್ತು ಪ್ಯಾಡಲ್ ಬೋಟ್, ಅದರಲ್ಲಿ ಗ್ರೂಪ್ ಇದು 8 ಜನರದ್ದು ಬರ್ತದೆ, 4 ಜನರದ್ದು ಬರ್ತದೆ, ಡಬಲ್ ಇದು ಬರ್ತದೆ. ಹಾಗೆ ಮಕ್ಕಳಿಗೆ ಗೇಮ್ಸ್ ಕೂಡ ನೀವು ಜೈಂಟ್ ವೀಲ್ ಟೈಪಲ್ಲಿ ಈ ಜಾತ್ರೆಯಲ್ಲಿ ಇರ್ತದೆ ಆ ಟೈಪ್ ಇದು ಗೇಮ್ಸ್ ಕೂಡ ಅದು ಸಪ್ರೇಟ್ ಏರಿಯಾ. ಇಲ್ಲಿ ನೋಡಿ, ನಾರ್ಮಲ್ ಆಗಿ ನಮ್ಮ ಜಾತ್ರೆಗಳಲ್ಲಿ ಏನಾಗ್ತದೆ, ಒಂದು ಲಿಮಿಟೆಡ್ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಹಂತದಲ್ಲಿ ಇರ್ತದೆ. ಇಲ್ಲಿ ಎಲ್ಲ ಅದೇ ಕಂಬಳದ ವಿಶೇಷತೆ. ಕಂಬಳ ಒಂದು ಗ್ರಾಮೀಣ ಮತ್ತು ಜಾನಪದ ಕ್ರೀಡೆ. ಅದರ ವೇದಿಕೆಯಲ್ಲಿ ಸಮುದಾಯದ ಎಲ್ಲರೂ ತೊಡಗಿಸಿಕೊಳ್ಳುವಂಥ ಒಂದು ಉತ್ಸವ ಆಗಬೇಕು ಅಂತ ಈ ದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇರೋದು.